ಬರ್ತೀರಿ. ಹಾಯ್, ನಮಸ್ಕಾರ. ಗೋವಾದಲ್ಲಿದ್ದೀರಾ? ವಿಷ್ಣು ಬಂದು ವಿಕ್ರಮ್ ಬರ್ತೀನಿ. ಸಬ್ಸ್ಕ್ರೈಬರ್ ಗೋವಾದಲ್ಲಿದ್ದೀರಾ? ಎಸ್, ಲೈವ್ ಮಾಡಿದ್ದೆ ಮಾರ್ನಿಂಗ್. ಲೈವ್ ಬರಲಿಲ್ಲ, ಏನು ಇದು ಎಷ್ಟು ಗಂಟೆಗೆ ಲೈವ್ ಮಾಡಿದ್ದು? ಲೈವ್ ಅಂತಿರ್ತೀನಿ, ಇಂಗ್ಲೀಷ್ ಏನಿರ್ತೀನಿ. ನಾವಂದರೆ ಮನೆ ಕಡೆ ಹೋಗಿದ್ದೆವು. ನಿಮ್ಮ ನೋಟಿಫಿಕೇಶನ್ ಬಂದಿಲ್ವಾಗೆ? ಓ, ನೋಟಿಫಿಕೇಶನ್ ಬಂದಿಲ್ಲ. ಮತ್ತೆ ಎಷ್ಟು ಗಂಟೆಗೆ ಮಾಡಿದ್ದು ಲೈವ್? ನೋಟಿಫಿಕೇಶನ್ ಇತ್ತೀಚೆಗೆ ಮಾತ್ರ ಬರೆದಿದ್ದೀರಾ? ಎಷ್ಟು ಗಂಟೆಗೆ ನೋಟಿಫಿಕೇಶನ್ ನೀವು ಸ್ಟಾರ್ಟ್ ಮಾಡಿದ್ದು ಲೈವ್? ಈಗ ತೋರಿಸ್ಬಾರ್ದು. ಸ್ಲೋ ಉಂಡಾಂಗ್. ವಾಟ್ ಸ್ಪೆಷಲ್ ಡಿನ್ನರ್? ಚಿಕನ್ ಕಬಾಬ್ ಮತ್ತು ಬಸಳೆ. ನೋಡಿ, ನಮ್ಮ ಅಮ್ಮ ಬಂದಿದ್ದಾರೆ. ಇಲ್ಲೋ ಜ್ವರಕ್ಕೆ ನಂದು ಅಮ್ಮ ಬಂದಿದ್ದಾರೆ. ಅಮ್ಮ ಸೂಪರ್ಗೆ. ನಮ್ಮದು ಮನೆ ಕಲಿತಲ್ಲ, ನಮ್ಮದು ಚಿಕ್ಕಮ್ಮನ ಮಗನದು ಮನೆ ಕಲಿತು. ಹಾಯಿಗೆ ಈಗ ಹಾಯ್ ಬಂದಿರ. ಹಾಯ್ ಬಂತು. ಹಾಯ್ ಹಾಯ್. ಅಕ್ಕಳು ತೋಜ್ಜೀರ ಎಂಕಳು ತೋಜು ಅಕ್ಲಿಗ. ಅಮ್ಮನಿಗೆ ಲೈವ್ ತೋರಿಸುದು ಹೇಗೆ ಅಂತ, ಲೈವ್ ಮಾಡೋದು ಹೇಗೆ ಅಂತೆಲ್ಲ ತೋರಿಸುದು. ನಿಮಗೆ ಸ್ಪೆಷಲ್? ಇವರ ಮಾಮ್ ಕೂಡ ಚಂದ ಉಂಟುಗೆ. ತುಳು ತುಳು ಪಾತ್ರೆ ಟ್ರೈ ಮಾಡ್ತೀನಿ. ತುಳು ತತ್ತು ಮುಲ್ತ ಕನ್ನಡ ಪಾತ್ರೆ ಚಂದ ಉಂಟುಗೆ. ನನಗಾವೇನು ಕನ್ಫ್ಯೂಸ್ ವರಿ ಒಂಚೂರು ಕನ್ಫ್ಯೂಸ್ ಇಂಕೆ ಕನ್ಫ್ಯೂಸ್ ಆಗ್ತದೆ. ಮಟನ್ ಬಿರಿಯಾನಿ. ವಾ, ನಿಮಗೆ ಮಟನ್ ಬಿರಿಯಾನಿಗೆ ಮತ್ತೆ ಬರಬೇಕಾ ಊಟಕ್ಕೆ? ಬಿರಿಯಾನಿ ತಿನ್ನಲಿಕ್ಕೆ ಅಮ್ಮ ಕೇಳ್ತಾ ಇದ್ದಾರೆ, ಊಟಕ್ಕೆ ಬರಬೇಕಾ ಅಂತೆ. ಮಟನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ, ನಮ್ಮನಿಗೆ ಇಷ್ಟ. ಓ, ಥ್ಯಾಂಕ್ ಯು. ಮತ್ತೆ ಬರೋಳಿಗೆ ಮತ್ತೆ ಏನು ಹೆಚ್ಚಿನಪ್ಪ ಬಂಡ್ರಪ್ಪ ಮರಪ್ಪು ಬನ್ನಿ ಗೋವಾ ಇತ್ತೆ ಗೋವಾಡುಳ್ಳೇದು ತಿರ್ಗೇರೆ ಗೊತ್ತೀನಿ ಗೋವಾ.
ಇತ್ತೆ ಗೋವಾಗೆ ತಿರ್ಗ್ಯಾರ ಹೋಗ್ತೀನಿ. ಈಗ ಬಂದಾಗಲಿ ನೀವೆಲ್ಲಿ ಅವರಂತ ಕೇಳ್ತಾ ಇದ್ದಾರೆ ಅಮ್ಮ. ಈಗ ಗೋವಾದವರು ಅಲ್ಲ. ನಾನೆಲ್ಲ ಇವಾಗ ಕೈಲಾಸದವರಿಗೆ ಕೈಲಾಸದವರಿಗೆ ಕೈಲಾಸ ಶಿವನ ಒಟ್ಟಿಗೆ ಒಳ್ಳೆಯರ ಕೈಲಾಸ ಶಿವನನ್ನು ಕೇಳಿದೆ ಅಂತ ಹೇಳಿ ಅಂತೆ. ಕೈಲಾಸಕ್ಕೆ ನಿಮ್ಮ ಫುಲ್ ನೇಮ್ ಎಂತ? ಶಿವದೇವರ ಫ್ರೆಂಡ್. ಸಾಯಿ ಜೇಸಸ್ ಯಾರು? ನಾವು ವೈಕುಂಠದವರು. ನಾವು ವೈಕುಂಠದವರು. ವೈಕುಂಠದಿಂದ ಕೈಲಾಸಕ್ಕೆ ಎಂತ ಲೈವ್. ಮತ್ತೆ ಗೋವಾದಲ್ಲಿ ಎಂತ ಲೈವ್ ಮಾಡ್ಲಿಕ್ಕೆ ಮಾಡಿದೇನು ನೋಟಿಫಿಕೇಶನ್ ಬರಲಿಲ್ಲ, ಸುಮ್ಮನೆ ಹೇಳುದಾ ಅಂತ. ಲೈವ್ ಮಂತದೇರಿಗೆ ಗೊತ್ತಿಲ್ಲ. ಬೈನ ಕಾರ್ ಇದ್ದಾನೆ ಬೇನೆ ಆಗ ಇನ್ನು ರಿಕ್ಷಾ ಹಿಡ್ಕೊಂಡು ಕಾರ್ ಬೇನೆ ಸ್ಟಾರ್ಟ್ ಆಗ್ತದೆ. ನಾನು ಇತ್ತೆ ರಾಗಿ ಬರ್ತೇನೆ, ರಾಗಿ ಮುದ್ದೆ ತಿಂತೀನಿ ಮಾಡಿದ್ದೆ. ಎಂತವ ನನಗೆ ನೋಟಿಫಿಕೇಶನ್ ಬರಲಿಲ್ಲ. ಅದು ಕಾಸ್ಟ್ಲಿ ಲೈವ್ ಅಂತ ನನಗೆ ಡೌಟ್. ಹಾಗೆ ನಾವೆಲ್ಲ ಬಡವರಲ್ಲ. ಅಂದು ನೋಟಿಫಿಕೇಶನ್ ಬರ್ತದೆ ಬರ್ಕೊಂಡು. ನಮಸ್ತೆ, ಒಂದು ಲೈಕ್ ಕೊಡಿ. ಯಾರು ಲೈವಲ್ಲಿದ್ದೀರಿ? ಭಾರತಕ್ಕ ಇವತ್ತಾದರೂ ಬಂದಿದ್ದೀರಾ ಲೈವಿಗೆ? ನಿನ್ನೆ ಭಾರತಕ್ಕನ ಕತೆಗೆ ಹೇಳಿದರೆ ಪಂಡ ಭಾರತಕ್ಕ ಬರ್ದು ಬಂದಿದ್ದೇರು. ಅವರೆಂತ ಗೊತ್ತುಂಟ, ಭಾರತಕ್ಕ ನನ್ನ ಓಲ್ಡ್ ಲೈವನ್ನು ಓಪನ್ ಮಾಡಿ ಅದಕ್ಕೆಲ್ಲ ಮೆಸೇಜ್ ಕಳಿಸಿದ್ದಾರೆ. ಅಮ್ಮ ಚೆನ್ನಾಗಿ ಮಾತಾಡ್ತಾರೆ ಈಗ. ಅವರು ಹಾಗೆ. ನಿನ್ನೆ ಹೇಳಿದ್ದೆ ಅಲ್ಲ ಭಾರತಕ್ಕನ ವಿಷಯ. ಅವರು ನನ್ನ ಓಲ್ಡ್ ವಿಡಿಯೋವನ್ನು ಓಪನ್ ಮಾಡಿ ಲೈವ್ ಇದು, ಅದನ್ನು ನೋಡಿ ಅದಕ್ಕೆ ಮೆಸೇಜ್ ಎಲ್ಲ ಮಾಡಿದ್ದಾರೆ. ಈ ಲೈಟ್ ಬಂದ್ ಮಾಡ್ಕೊಡಿತ್ತು ನಾನು. ಅದೇ ಲೈಟ್ ಉಪ್ಪಡು ತೋಜುಂಡು ಅವನಟ್ಟು ಫ್ರಂಟ್ ಕ್ಯಾಮರಾ ಕ್ಲಿಯರ್ ಇಚ್ಚು. ಮತ್ತೆ ಈಗ ಗೋವಾದಲ್ಲಿ ಇನ್ನೊಬ್ರು ಎಲ್ಲಿದ್ದಾರೆ? ಫ್ರೆಂಡ್ ಯಾರು? ಇನ್ನೊಬ್ರು ಫ್ರೆಂಡ್ ನಿಮ್ಮದು? ಕೊಟ್ಟು ಮಸ್ತ್ ಬರ್ತಿರಲ್ಲ ಇವಾಗ 2 ಜನ ಬರ್ತೀರಿ. ಫುಲ್ ಪಾರ್ಟಿ ಡ್ರಿಂಕ್ ಮಾಡಿದ್ದೆ ಆಫ್ಟರ್ನೂನ್. ಯಪ್ಪ, ಯಾವುದು? ಕೋಕೋ ಕೋಲಾ?
ರಮೇಶನ ಗ್ರೂಪ್ ಎರಡು ಅಕ್ಕುಲು ಬರೋಲಿಲ್ಲ ಇವಾಗ ಅಕ್ಕಳು ವೈಜ್ ಇರುತ್ತೆ ಅಕ್ಕಳು ಬಿಸಿ ಇಪ್ಪೇರಿ ಈ ಟೈಮಿಗೆ ಮಾತ್ರ ಕೆಲವರಿಗೆ ಲಾಯಿ ಪಣ್ಣದ ಗೊತ್ತು ಪೂಜೆ ಬೈದೇನೆ ಬರೋಣ ಇದ್ದಿದ್ದು ರಮೇಶ್ ಇಜ್ಜಿ ಒಂದು ಲೈಕ್ ಕೊಡಿ ಲೈಕ್ ಉಪ್ಪು ಎಳಚೆ ಬಂಡ ನಾನು ಬೇಗ ಮಾಡಿದ್ದೆ ಇವತ್ತು ಇದು ಇಲ್ಲದ್ರೆ 9 ಗಂಟೆ ಮಾಡುವಂತ ಇದ್ದೆ ಲೈವ್ ಅಂತಾನ ಬಂದ್ರೆ ನಮ್ಮ ಮನೇಲಿ ಇವತ್ತು ಗೆಸ್ಟೇ ಗೆಸ್ಟ್ ನಾನು 9 ಗಂಟೆಗೆ ಮಾಡುವಂತ ಇದ್ದೆ ಲೈವ್ ಮತ್ತು ಬೇರೆ ಕೆಲಸ ಉಂಟು ನನಗೆ ಕಂಪ್ಯೂಟರ್ ವರ್ಕ್ ಉಂಟು ಹಾಗೆ ನಾನು ಬೇಗ ಸ್ಟಾರ್ಟ್ ಮಾಡಿದ್ದು ಹೌದು ಫುಲ್ಲು ಗೆಸ್ಟ್ ಇದ್ದಾರೆ ಆದರೂ ಮಾಡೋದು ಅಮ್ಮನವರಲ್ಲ ಅಮ್ಮ ಮತ್ತು ಅಕ್ಕ ಬಂದಿದ್ದಾರೆ ಈಗ ಚಿಕನ್ ಕಬಾಬ್ ಆಗ್ತಾ ಉಂಟು ನೆಕ್ಸ್ಟ್ ನಾನು ಬಿರಿಯಾನಿ ಮಾಡ್ತೇನೆ ಬಿರಿಯಾನಿ ಮಾಡುವಾಗ ಲೈವ್ ಬಿರಿಯಾನಿ ಮಾಡ್ತೇನೆ ಲೈವ್ ಆಗಿ ಆದರೆ ಬಿರಿಯಾನಿ ಮಾಡಲಿಕ್ಕೆ 2.5 ಗಂಟೆ ಬೇಕು ನಾನು ಒಂದು ದಿನ ಸಹ ಹೋಗಲಿಲ್ಲ ಒಮ್ಮೆ ಸಹ ಹೋಗಲಿಲ್ಲ ನಮ್ಮದು ರಿಲೇಟಿವ್ಸ್ ಎಲ್ಲ ಇದ್ದಾರೆ ಅಲ್ಲಿ ಹಾಯ್ ನಮಸ್ಕಾರ ಸುಷ್ಮಾ ಮತ್ತೆ ಊಟ ಆಯ್ತಾ ನಾವಿವತ್ತೊಂದು ಮನೆ ಕಲಿಗೆ ಹೋಗ್ಲಿಕ್ಕಿತ್ತು ಅಲ್ಲಿಂದ ಹೋಗಿ ಎಲ್ಲ ಬಂದದ್ದು ನಾನೊಂದು 9 ಗಂಟೆಗೆ ಮಾಡುವಂತಿದ್ದೆ ಏನೂ ಆಗಿಲ್ಲ ಊಟ ಆಗಲಿಲ್ವಾ ಇನ್ನೂ ಆಗಲಿಲ್ಲ ನಾನು ಏನೂ ಆಗಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೇನೆ ನಾನಿವತ್ತೊಂದು ಮನೆ ಒಕ್ಕಲಿ ಹೋಗಿದ್ದೆ ಅಣ್ಣನದು ಮನೆ ಒಕ್ಕಲು ಮಂಗಳೂರಲ್ಲಿ ಹಾಗೆ ಮತ್ತೆ ಸ್ವಲ್ಪ ಕಂಪ್ಯೂಟರ್ ವರ್ಕ್ ಉಂಟು ಅದಕ್ಕೆ ನಾನು ಸ್ವಲ್ಪ ಇಲ್ಲಾಂದರೆ 9 ಗಂಟೆಗೆ ಮಾಡುವಂತಿದ್ದೆ ಹೇಗೆ ಸಹ ಲೇಟ್ ಆಯ್ತಲ್ಲ ಅಂತ ಸ್ವಲ್ಪ ಬೇಗ ಮಾಡಿದೆ ಈ ಟೈಮಲ್ಲಿ ನಂದಿನಿ ಅಕ್ಕ ಮಾಡ್ತಿರ್ತಾರಲ್ಲ ಲೈವ್ ಇನ್ನು ಆದಷ್ಟು 6 to 7 ಮಾಡೋದು 6 to 7 ಯಾರು ಸಹ ಫ್ರೀ ಇರುವುದಿಲ್ಲ ಅಲ್ಲ ಅಷ್ಟು ಏನು ಕರಿ ಏನು ಮಾಡಿದ್ದೀರಿ ಸಾರು ಸುಷ್ಮಾ ಅವರು ಮನೆಯಕ್ಕಲಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ತೆಗೆದಿದ್ದೇನೆ ನಾಳೆ ಎಡಿಟಿಂಗ್ ಮಾಡಿ ಹಾಕ್ತೇನೆ ಇನ್ನೊಂದು ವಿಡಿಯೋ ಮಾಡಿದ್ದೆ
ನಾನು ಕರಿ ಒಂದು ಮಾಡಿದ್ದೆ, ಒಳ್ಳೆ ವಿಡಿಯೋ ಎಲ್ಲ ಮಾಡಿದ್ದೆ. ಆನಂತರ ನನ್ನ ಮಗಳು ತಿನ್ನುವಾಗ ಏನು ಒಳ್ಳೇದಾಗಲಿಲ್ಲ ಅಂತ ಹೇಳಿದ್ದು. ಅದಕ್ಕೆ ವಿಡಿಯೋವನ್ನು ಅಲ್ಲೇ ಪೆಂಡಿಂಗ್ ಇಟ್ಟಿದ್ದೇನೆ, ಬೇಡ ಅಂತ. ಇಲ್ಲದೆ ಇವತ್ತೊಂದು ಅಪ್ಲೋಡ್ ಮಾಡ್ತಿದ್ದೆ. ಬೇಳೆ ಸಾರು, ಜೋಳದ ರೊಟ್ಟಿ, ವಾವ್! ನಾನೊಮ್ಮೆ ಎಂತ ಹೋಗುತ್ತ, ಎಲ್ಲ ಕ್ಲಿಯರ್ ಆದಮೇಲೆ, ನನ್ನ ಮಗಳದೆಲ್ಲ ಎಜುಕೇಷನ್ ಆದಮೇಲೆ, ನನ್ನ ಮಗಳಿಗೆ ಇಂಜಿನಿಯರಿಂಗ್ ಕಲಿತಿದ್ದಾಳೆ, ಅವಳದೊಂದು ಎಜುಕೇಷನ್ ಎಲ್ಲ ಆದಮೇಲೆ ಎಲ್ಲ ಕರ್ನಾಟಕ ಒಮ್ಮೆ ಸುತ್ತಬೇಕಂತ ನನಗೊಂದು ಆಸೆ ಉಂಟು. ಆಗೆಲ್ಲ ಬರ್ತೇವೆ ನಿಮ್ಮ ಮನೆಗೆಲ್ಲ. 4 ವರ್ಷ, ಈಗ ಅವಳದು ಫಸ್ಟ್ ಇಯರ್ ಅಲ್ಲ ಇಂಜಿನಿಯರಿಂಗ್. 4 ವರ್ಷ ಆದಮೇಲೆ ನಿಮ್ಮ ಮನೆಗೆಲ್ಲ ಬರ್ತೇನೆ ನಾನು. ಜೋಳದ ರೊಟ್ಟಿ ತಿಂತೇನೆ. ಜೋಳದ ರೊಟ್ಟಿ ಅಂತ ಹೇಳುವಾಗ, ನನ್ನ ಮಗಳನ್ನು ನಾನು ಡೆಲಿವರಿ ಆದ ಟೈಮಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ಮಗುವನ್ನು ನೋಡಲಿಕ್ಕೆ ಬಂದವರು ನಿಮ್ಮ ಆಚೆ ಸೈಡ್ ಅವರು, ಹಾಗೆ ಅವರು ಜೋಳದ ರೊಟ್ಟಿ ಎಲ್ಲ ಮಾಡ್ತಿದ್ರು. ಮನೆಯೆಲ್ಲ ಎಷ್ಟು ಚಂದ ಮಾಡಿ ಇಡ್ತಿದ್ರು ಅವರು ಮಾತ್ರ, ತುಂಬ ಕ್ಲೀನ್ ಮಾಡಿ ಸಂಜೆ ಆಗುವಾಗ ಮನೆಯೆಲ್ಲ ದೇವಸ್ಥಾನ ಮಾಡಿ ಬಿಡ್ತಾ ಇದ್ರು ಅವರು. ಈಗ ಅವರ ಕಾಂಟ್ಯಾಕ್ಟೇ ಇಲ್ಲ, ಎಲ್ಲಿ ಹೋದ್ರು ಅಂತೇಳಿ. ನಿಮ್ದು ಜೋಳದ ರೊಟ್ಟಿ ಹೇಳುವಾಗ ಅವರದ್ದು ನೆನಪಾಯ್ತು ನನಗೆ. ಅವರು ನಮ್ಮ ಮನೆಗೆ ಮಗುವನ್ನು ನೋಡಲಿಕ್ಕೆ ಬಂದದಕ್ಕಿಂತ ಸಹ ಚಂದ ಮಾಡಿ ನೋಡ್ತಿದ್ರು ಮನೆಯನ್ನೆಲ್ಲ. ಸಂಜೆ ಆಗುವಾಗ ದೇವಸ್ಥಾನ ಫುಲ್ಲು ಲೋಬಣ ಎಲ್ಲ ಹಾಕಿ ಭಾರಿ ಚಂದ ಮಾಡಿ ನೋಡ್ತಾ ಇದ್ರು. ನೀವು ಸುಷ್ಮನವರು ಇವರು ಲಿಂಗಾಯ್ತಾರ? ನಮಸ್ತೆ, ಯಾರು ಇದ್ದೀರಿ? ಲೈಕ್ ಕೊಡಿ, ಮೆಸೇಜ್ ಮಾಡಿ. ಥ್ಯಾಂಕ್ ಯು. ವಿನಾಯಕ್ ಅವರೇ, ನಿಮ್ಮ ವಿಡಿಯೋ ಉಂಟು ನೋಡಲಿಕ್ಕೆ, ನೋಡಿದ್ದೇನಾಗ ನೋಟಿಫಿಕೇಶನ್, ಮತ್ತೆ ನೋಡ್ತೇನೆ ಆಯಿತಾ. ಅಂದರೆ ಇವತ್ತು ನಾನೊಂದು ಫಂಕ್ಷನಿಗೆ ಹೋಗಿದ್ದೆ, ಫುಲ್ ಬ್ಯುಸಿ ಇದ್ದೆ, ಮನೆ ಒಕ್ಕಲಿಗೊಂದು ಹೋಗಿದ್ದೆ. ವಿನಾಯಕ, ಈಗ ನಿಮ್ಮದೆಲ್ಲ ವೀಡಿಯೋಸ್ ಎಲ್ಲ ಒಳ್ಳೆ ಬರ್ತಾ ಉಂಟು, ಖುಷಿ ಆಗ್ತದೆ ನಮಗೆ. ವಿನಾಯಕ್ ಅವರ ಒಬ್ಬರು ಫ್ರೆಂಡ್ ನಿನ್ನೆ ಬಂದಿದ್ರು ಲೈವಲ್ಲಿ, ಅವರ ಹೆಸರೆಂತ ಮೋಹನ್ ಕಿಂಗ್ ಅಂತೆ. ನಂದು ಬರ್ತ್ಡೇ ಅಂತೇಳಿ ಹೋದರು. ಮತ್ತೆ ಊಟ ಆಗಲಿಲ್ಲ, ಕಬಾಬ್ ಆಗ್ತಾ ಉಂಟು. ನಾವು ನಾನ್ ವೆಜ್ ಅಲ್ಲವಾ ಇವತ್ತು. ನಿಮ್ದು ಊಟ ಆಯ್ತಾ ವಿನಾಯಕ್ ಅವರೇ? ನಮ್ಮ ತಮ್ಮ, ಅವನು ತಮ್ಮವಾ? ಓಕೆ, ನಿಮ್ಮ ಓನ್ ತಮ್ಮವ? ಮೋಹನ್ ಕಿಂಗ್ ಅಂತ ಆಗ್ತದೆ. ಮೋಹನ್ ಕಿಂಗ್ ಹೇಳಿದ್ರೆ ಎಂತ, ಎಲ್ಲಿದು ಕಿಂಗ್ ಅವರು? ಓ, ಇನ್ನು ಆಗ್ಬೇಕಷ್ಟೇ ಅಲ್ಲ, 8:30 ಅಲ್ಲ ಈಗ. ಮತ್ತೆ ವಿನಾಯಕ ಈಗ ಎಡಿಟಿಂಗ್ ಎಲ್ಲ ಫುಲ್ ಬ್ಯುಸಿಯಾ ಅಂತಲ್ಲ? ಪಿಗು ಪಿಗು ನಾ ಪಿಗು ಮುಲ್ಗಲೆ ನಮ್ಮನು, ನಮ್ದು ಬೆಕ್ಕು ಬಂದು ನೋಡ್ತಿದ್ದಳು ಕುತ್ಕೊಂಡು. ಪಿಗ್ಗು
ಊರಿನವರು ಓನರ್ಲವಾ? ಓ ಓ ಹಾಗೆ ಬಾಡಿಗೆ ನಮ್ಮ ಊರಿನವರು. ಮತ್ತೆ ಎಡಿಟಿಂಗ್ ಎಲ್ಲ ಬ್ಯುಸಿಯಾ? ನಿಮ್ದದು ಬ್ರೇಕಿಂಗ್ ನ್ಯೂಸ್ ಇದು ಒಳ್ಳೆ ಆಗಿದೆ ಎಡಿಟಿಂಗ್. ಇಂತದೆ ಆಮ ಟೈಗರ್ ಗುಂಜಿ ಪಾಡಿ ಇಂತ ವ್ಯಾಪಾರ ದೆಪ್ಲೆ ಮುಂದೆ ಮುಂದೆ. ಮತ್ತೆ ವಿನಾಯಕ ನಾನು ಸೀರೆ ತೋರಿಸ್ಕೊಂಡು ಸೀರು ರುಚಿಯವರು ಲೈವಿಗೆ ಬಂದರು. ನಾನು ಅರ್ಧ ಗಂಟೆ ಆಣು ಫುಲ್ ದಾತು ಬೇಗ ಟೈಮ್ ರಪ್ಪ ಹೋಗ್ತೀನಿ. ಮತ್ತೆ ನಿಮಗೆಲ್ಲ ಕೇಕ್ ಕಟ್ ಮಾಡಲಿಕ್ಕೆ ಆಗೋದಿಲ್ವಾ? ನಿಮ್ಮ ಫ್ರೆಂಡಿನದು ಬರ್ತ್ಡೇಗೆ ಅವರೊಬ್ಬರೇ ಕೇಕ್ ಕಟ್ ಮಾಡಿ ತಿಂದ್ರಂತೆ ನಿನ್ನೆ ಹೇಳ್ತಾ ಇದ್ರು. What happened? Nobody is there. ಹಾಲಪ್ಪ ಒಡೆಯರ್ ನಮಸ್ತೆ. ಹಾಲಪ್ಪನವರೇ, ನೀವು ಮೈಸೂರಿನವರಾ? ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮದು ಚಾನಲ್ ಉಂಟಾ? ಹಾಲಪ್ಪ ರಾಯ್ಬಾಗ್ ಮೇಡಮ್. ಓಕೆ, ನೀವು ಯೂಟ್ಯೂಬ್ ಚಾನಲ್ ಉಂಟಾ ನಿಮ್ಮದು? ಊಟ ಆಯ್ತಾ? ಹೇಗಿದ್ದೀರಿ ನೀವು? ರಾಯ್ಬಾಗ್ ಅಂದರೆ ಅದು ಎಲ್ಲಿ ಬರ್ತದೆ? ಪಿಗ್ಗು ಊಟ ಆಗಲಿಲ್ಲ, ಇನ್ನಾಗಬೇಕಷ್ಟೆ. ರಾಯ್ಬಾಗ್ ಅಂದರೆ ಅದು ಎಲ್ಲಿ ಬರ್ತದೆ? ನಿಮ್ಮದು ಚಾನಲ್ ಇಲ್ಲ ಅಲ್ಲ? ನೀವು ಒಡೆಯರ್ ಅಂತ ಹೇಳುವಾಗ ನನಗೆ ಮೈಸೂರಿದು ನೆನಪಂತ, ಹಾಗೆ ನಾನು ನೀವು ಮೈಸೂರವರ ಅಂತ ಕೇಳಿದ್ದು. ನಿಮ್ಮ ಊರಲ್ಲಿ ಏನು ಸ್ಪೆಷಲ್ ಪ್ಲೇಸ್ ಎಲ್ಲ ಉಂಟಾ? ಸ್ಪೆಷಲ್ ಏನಾದರೂ ನೋಡುವಂಥ? ರಾಯ್ಬಾಗ ಎಲ್ಲಿ? ಬೆಳಗಾವಿ ರಾಯಬಾಗ. ಓ, ಬೆಳಗಾವಿಯವರು ತುಂಬ ಇದ್ದಾರೆ. ಎಂತ ಗೊತ್ತುಂಟಾ, ನಿಮ್ದು ಚಾನಲ್ ಇಲ್ಲ ಅಲ್ಲ? ಯೂಟ್ಯೂಬ್ ಚಾನಲ್ ಉಂಟಾ? ಇದ್ರೆ ನಾನು ಸಬ್ಸ್ಕ್ರೈಬ್ ಆಗ್ತೇನೆ, ಇಲ್ಲಾಂದರೆ ನೀವೊಂದು ಸಬ್ಸ್ಕ್ರೈಬ್ ಮಾಡಿ. ನಾನು ಏನಾದರೂ ವೀಡಿಯೋಸ್ ಎಲ್ಲ ಮಾಡುವಾಗ ನಿಮಗೆ ಸಿಗ್ತದಲ್ಲ ನೋಡಲಿಕ್ಕೆ. ಈಗೊಂದು 37-39 ವೀಡಿಯೋಸ್ ಉಂಟು. ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೋಡ್ಬೋದು. ಬಟನ್ ಇದು ಬೆಲ್ ಬಟನ್ ಮಾತ್ರ ಒತ್ತಿ ಆಲ್ ಅಂತ ಕೊಡಬೇಕು, ಆಯಿತಾ? ಆಗ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ, ಇಲ್ಲದ್ರೆ ಏನು ಪ್ರಯೋಜನ ಇಲ್ಲ. ಬೆಳಗಾವಿ ಹಾಲಪ್ಪ ಒಂದು ಪೆನ್ ಹೊಡಿಸ್ತೇನೆ.
ಕಾಲ. ಮತ್ತು ವಿಷ್ಣುವರ್ಧನ್ ಏನಾದರೂ ಕ್ವಿಝ್ ಉಂಟಾ? ಕ್ವಿಝ್ ಇದ್ದರೆ ಕೇಳಿ. ಈಗ ಹಾಲಪ್ಪನವರು ಸೇರ್ತಾರಲ್ಲ. ನಮ್ಮ ಊರು ಮಂಗಳೂರು, ಮಂಗಳಾದೇವಿಯ ಊರು ಮಂಗಳೂರು. ನಮ್ಮ ಊರಲ್ಲ, ಅದು ಮಂಗಳಾದೇವಿಯವರ ಊರು, ನಾವಿರುವುದಿಲ್ಲಿ. ಒಂಜಿ ಪೆನ್ ಇತ್ತನ ಕೊಡವ ಅಲ್ಪ ಅಲ್ಪ. ಇಲ್ಲಿ ಯಾವುದು ಸಹ ಕಾಣ್ತಾ ಇಲ್ಲ, ಯಾರಿಲ್ಲ ಅಂತ ಕಾಣ್ತಾ ಉಂಟು. ಇಲ್ಲಿ 0 ಪರ್ಸನ್ಸ್ ಕಾಣ್ತಾ ಉಂಟು, ಯಾರು ಕಾಣ್ತಾ ಇಲ್ಲ ಇಲ್ಲಿ. ಶಂಕರ ಸುದರ್ಶನ ಏರ್ಲಿಚ್ಚಿರ್ಲ ಏನಂತ ಏನೋ ಊರು. ನನ್ನ ಹೆಸರು ಅಕ್ಷತಾ ಅಂತ. ಅಕ್ಷತಾ. ನಾನು ಗ್ರಾಫಿಕ್ ಡಿಸೈನಿಂಗ್ ಮಾಡ್ತೇನೆ, ಆನ್ಲೈನ್ ವರ್ಕ್ ಮಾಡ್ತೇನೆ ಮನೆಯಿಂದ. ಡಿಜಿಟಲ್ ವರ್ಕ್ ಮಾಡೋದು ಫೋಟೋಶಾಪಲ್ಲಿ. ನೀವೇನು ವರ್ಕ್ ಮಾಡ್ತಿದ್ದೀರಿ? ಅದೇ ಗ್ರಾಫಿಕ್ ಡಿಸೈನಿಂಗ್, ಡಿಜಿಟಲ್ ವರ್ಕ್ ಮಾಡ್ತಾ ಇದ್ದೇನೆ. ನೀವೇನು ವರ್ಕ್ ಮಾಡ್ತಿದ್ದೀರಿ? ಮನೇಲಿ ಯಾರ್ಯಾರಿದ್ದೀರಿ? ನಿಮ್ಮ ಊರಲ್ಲಿ ನೋಡುವಂತಹ ಪ್ಲೇಸ್ ಉಂಟಾ? ಯಾವುದಾದ್ರೂ ಒಳ್ಳೆ ಐತಿಹಾಸಿಕ ಪ್ಲೇಸಸ್ ಉಂಟಾ? ಮತ್ತು ನಂದು ಯೂಟ್ಯೂಬ್ ಚಾನಲ್ ಉಂಟು. ಸಬ್ಸ್ಕ್ರೈಬರ್ ಆದ್ರಾ ಆಗಿದ್ದೇನೆ ಅಂತ ಹಾಕಿ ಆಯಿತಾ? ಆಗಿದ್ದರೆ ಸಬ್ಸ್ಕ್ರೈಬ್ ಅಂತ ಹಾಕಬೇಡಿ, ಸಬ್ಸ್ಕ್ರೈಬ್ ಆಗಿದ್ದರೆ ಆಗಿದ್ದೇನೆ ಅಂತ ಹಾಕಿ ಅಷ್ಟೇ, ನನಗೆ ಆಗ ಗೊತ್ತಾಗ್ತದೆ. ಇಲ್ಲಿ ಮೇಲೆ ಬರೋದಿಲ್ವಾ ಸಬ್ಸ್ಕ್ರೈಬ್ ಅಂತ? ಕಾಣಿಸ್ತಿಲ್ವಾ ನಿಮಗೆ? ಮೇಲೆ
ಮೇಲೆ ಸಬ್ಸ್ಕ್ರೈಬ್ ಅಂತ ಉಂಟಲ್ಲ ರೆಡ್ ಇದರಲ್ಲಿ, ಉಂಟಾ ಸ್ಕ್ರೀನಲ್ಲಿ ಎಲ್ಲಿಯಾದರೂ ಮೇಲೆ ಸಬ್ಸ್ಕ್ರೈಬ್ ಅಂತ ಬಟನ್ ಉಂಟಾ? ನಮ್ಮ ಮಂಗಳೂರಿದು ಟೆಂಪಲ್ ಎಲ್ಲ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಇನ್ನು ಹೋಗ್ಲಿಕ್ಕೆ ಉಂಟು ನಮಗೆ. ಮೊದಲೆಲ್ಲ ಹೋಗಿದ್ದೇವೆ, ಆಗ ನಾನು ರೆಕಾರ್ಡ್ ಮಾಡಲಿಲ್ಲ, ಏನು ವಿಡಿಯೋ ರೆಕಾರ್ಡ್ ಎಲ್ಲ ಮಾಡಲಿಲ್ಲ. ಈಗ ಚಾನಲ್ ಉಂಟಲ್ಲ ಹಾಕ್ತೇನೆ ನಾನು. ನಿಮಗೆ ತುಳು ಬರ್ತದಾ ಹಾಲಪ್ಪನವರೇ? ಒಂದು ಪುಣ್ಯನಲ್ಲಿ ಪಡೆದ ಪೆನ್ ಎಲ್ಲ ಕೊರ್ಲಾವೆ, ಪೆನ್ ಎಲ್ಲ ಒಂಜಿ ಕೊರ್ಲೆ ಪುಣ್ಯನಲ್ಲಿ ಪಡೆದು ಒಂದು ಊಲ ಬರೆ ಪುಚ್ಚಿ ಉಂಡೆ ಅವು ಲೈವ್ ಹೊಡಾಕ್ಲಿಕ್ಕೆ ತೋಜುಜಿ ಅಂದು ತೂಯರೆ ಜಸ್ಟ್ ತೂಲೆ ಮೂರು ಲೈವ್ ಬರೋದು ಲೈವ್ ಲೈವ್ ಅಂತ ಉಂಟಲ್ಲ, ಲೈವ್ ಅಲ್ಲ ಇದು ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಬಟನಲ್ಲಿ ಮೇಲೆ ಇರ್ತದೆ. ಹೋಯರ ಸಿಕ್ಕಿತಾ? ಲಿಂಕ್ ಸಿಕ್ಕಿತಾ? ಮೇಲೆ ಸಬ್ಸ್ಕ್ರೈಬ್ ಅಂತ ಉಂಟಲ್ಲ ರೆಡ್ ಕಲರಲ್ಲಿ, ಕ್ಲಿಕ್ ಮಾಡಿದ್ರಾ? ಮತ್ತೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕೊಡಿ. ಊಟ ನಿಮ್ದಾಯ್ತಾ ಊಟ? ನಿಮ್ಮಲ್ಲಿ ನಿಮ್ಮ ರಾಯ್ಬಾಗ್ ಬೆಳಗಾವಿ ಅಲ್ಲ? ಹಾಲಪ್ಪ ಅವರು ಹಾಲಪ್ಪ, ನಿಮ್ಮ ಹೆಸರೇಯಾ ಹಾಲಪ್ಪ ಅಂತ? ಹಾಲಪ್ಪ ಗೋಡಿಯ ಬೆಳಗಾವಿ, ಬೆಳಗಾವಿ, ಬೆಳಗಾವಿ ರಾಯ್ಬಾಗ್. ನಿಮ್ಗೇನು ಸ್ಪೆಷಲ್ ಊಟಕ್ಕೇನು ಸ್ಪೆಷಲ್ ನಿಮಗೆ? ಹಾಲಪ್ಪ ಅವರೇ, ನಿಮ್ಮದು ಚಾನಲ್ ಉಂಟಾ? ಇಲ್ಲ ಅಲ್ಲ?
ಒಬ್ಬರೇ, ಒಬ್ಬಳೇ ಮಗಳು. ನಿಮಗೆ? ನಿಮಗೆ ಎಷ್ಟು ಮಕ್ಕಳು? ನನಗೆ ಒಬ್ಬಳೇ. ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ಫಸ್ಟ್ ಇಯರ್ ಇಂಜಿನಿಯರಿಂಗ್. ಅಷ್ಟು ದೊಡ್ಡ ಇದ್ದಾಳೆ ಮಗಳು. ನಿಮ್ಮದು ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಅಂತೀರಾ ಅಲ್ಲ? ಓ, ನೆಟ್ಟು ಉಲ್ಟ ಬರೋದು ಮೊಬೈಲ್. ಕಾಣ್ತೇಂಡ పాంతే రాపు అమ్మక లైట్గా తెంపడా లైట్ వచ్చాడు చెప్పండి. ఓ ఏతో స్లో ఎంకుల మూలు మంది పాత్ర అడిగి ముట్టడానికి ఏతో స్లో ಓಡಿಗೆ ಬೆಳಿಗ್ಗೆ ಬೆಳಿಗ್ಗೆ ನಮಸ್ತೆ ಆಲಪ್ಪ ಅವರೇ, ನೀವೇ ಇದ್ದೀರಾ ಲೈನಲ್ಲಿ? ಒಂಜಿ ಚಿಟ್ಟೆ ಬತ್ತನಮ್ಮ, ಒಂಜಿ ಚಿಟ್ಟೆ ರಾವೊಂದುಂಡು ಒಲ್ಪದ ಮತ್ತೆ ಬರೋದುಂಡು ಬರ್ಸಗ. ಬೈನ ಕಾರ್ ಬೇನ ಒಂದು. ನಿಮ್ಗೆ ಎಷ್ಟು ಮಕ್ಕಳು? ಮೋನದ ಮಿತ್ತೆ ಎಂದು ಬರೋದು ಉಂಟು ಲೆಟರ್ಸ್. ಅತ್ತೆ ಇಂದು ಕಣ್ಣಗ್ರ ಹೋಗ ಕನ್ಬೇನೆ ಇಪ್ಪೋ ಏತು ಸ್ಲೋ ಉಂಡು ಚಾರ್ಜ್ ಜಂಚ ಮತ್ತು ಮುಲ್ಪ ಯಾನ್ ಪಾತೆರುಂಡ್ಲ ಅವಳಿರ್ನ ಮೊಬೈಲ್ಗೆ ಬರ್ಪುಂಡ್ಲ ಏತು ಸ್ಲೋ
ನೈಟ್ ಒಂಜಿ ಬೇತೇನೆ ಮುಲೆ ತೀಕ ಕೈ ಬಚ್ಚು. ನಮಸ್ತೆ. ಹಾಲಪ್ಪ ಅವರು ಹೋದ್ರಾ? ಊಟಕ್ಕೆ ಹೋದ್ರಾ? ಏತ್ ಶೇಕ ಗೋಪಾಲಕೃಷ್ಣ ಭಟ್. ಗೋಪಾಲಕೃಷ್ಣ ಭಟ್ ಬಂದುಲ್ಲೇರು ಮಾ ಕುಡ್ಲದ ಆಗ್ಲ ಬರ್ತೀರಿ ಲೈವ್ ದೇವಸ್ಥಾನಕ್ಕೆ ಒಪ್ಪುನಾರು. ಯಾರು ಗೆದ್ದಿರ್ಬೇಕಂದು ಪಾಡಿರೋ ಪಾಡ್ದಿನಿ ಜೋಡಿ. ಯಾರಿದ್ದೀರಿ ಲೈವಲ್ಲಿ ಮೆಸೇಜ್ ಮಾಡಿ. ಭಾರತಕ್ಕೆ ಗಿರಿಲ ತಿಕ್ಕಿ ಜಾನ್ ಲೈನ್ ನಾನು ಬರ್ತೇನೆ ಅವ್ರಿಗೆ ಗೊತ್ತಾಗ್ತದೆ ಎಂಚ ಬರ್ತೀನಿ ಲೈವ್. ಕುഞ്ഞിಯಾಗ ನುಪ್ಪು ಕೊಡಕ್ಕೆ ನೋಡಿ. ಇಲ್ಲೋಕೆ ಗೌಜಿಗೆ ಪುರಾ ಕೇಂಡೇರಿ ಬರ್ರೆ ಅಬ್ಜ ಅಲ್ಲಿಗೆ ಬರ್ರೆ ಅಬ್ಜ ಮಾತೆಲ್ಲ ಕೇಂಡಿರೇನು ಭಾರಿ ಗೌಜಿ ಜನನೇ ಜನ. ಅಣ್ಣಾತ ಗೊತ್ತಾಯ್ತು ಮಾತ್ರ ರಶ್ ಇತ್ತು ನಲತೆ ಹಾಕಿರ್ಬಿಡಿ. ಮಕ್ಕ ಇರ್ನಾಂಡೆ ವನಸ್ ಇರ್ನ ವನಸ ಅಂಡೆ 2 ಜನ ಹಾಲತ್ತು ಬೇತೆ ಐತೆ ಹಾಲಪ್ಪ ಬಕ್ಕ ಎರಡ್ಲ ಪೇರು ಎಂಕ್ಲಿಗೆ ಹಾಕ್ಲ ಮೆಸೇಜ್ ಎಂಕುಲು ತಿರ್ಗೊಂದು ಲೇಪ ಬರ್ರೆ ಅಬ್ಬ ಎತ್ತಿಲ್ಲ ಹಾಕಿ ಹೋಗ್ತೀನಿ ಇಜ್ಜರಿ ಇಲ್ಲಡಿಜ್ಜರಿತ್ತೆ ಶನಿವಾರ ಬರ್ಬೇಕು. ಓ ಇರಗೆ ಎಂಡ ಪಂಡ್ರೆ ಜಮ್ಮನಕ್ಲೆ ಮುಲ್ಕುಲ್ಲ ಧ್ಯಾನ ಬೈದೆ ಇರ್ನೊಟ್ಟಿಗೆ ಲಾಗ್ ಆತಿಂಕ ಹಾಗೆ ಕಾಂಡ ಬೈಲತ್ತದೆ ಅಂದಿನಿ ಪೋದು ಕೂಡ ಬರ್ಪುನೆ ಪಾರ ಶನಿವಾರ ಮುಂದೆ ನಿಮ್ಸುದು ಎಲ್ಲ ಎಲ್ಲ ಇತ್ತೆ ಓಲುಳ್ಳಾರು ಓಡೆಗೆ ಎತ್ಯಾರು. ಈಗ ಎಲ್ಲಿಗೆ ಮುಟ್ಟಿದ್ದೀರಿ? ಎಲ್ಲಿಗೆ ಇದ್ದೀರಿ ಈಗ? ತಿರ್ಗೊಂದುಲ್ಲಗೆ ಏತ್ ಮಸ್ತ್ ಜನ ಉಳ್ಳಾರೆ, ತುಂಬಾ ಜನ ಇದ್ದೀರಾ? ಎಲ್ಲರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಇಲ್ಲದ್ರೆ ಎಂತಕ್ಕೆ ಓದೋದು? ಎಷ್ಟು ಜನ ಉಳ್ಳಾರಿಯೇ ಮತ್ತೆ ಕೇಳಿ ಹೊರಮಂಟೆ ಜೆಪ್ಪನಾಗಲಿ ಮನ್ಪೆರ ನೋಡಿ 50 ಜನ ಒಂಜಿ ಮನ್ಪಲ್ಲ ಮಾರೆ ಒಂಜಿ ಅನೌನ್ಸ್ ಮನ್ಪ್ಲೆ ಮಾತ್ರ ಎಗ್ಲ ಪಂಡ್ಲೆ ಒಂಜಿ ಸಬ್ಸ್ಕ್ರೈಬ್ ಮನ್ಪೆರೆ ಬೊಕ ಬೆಲ್ ಬಟನ್ ಒತ್ತರೆ ಬಂದ್ಲೆ ಈಜಿನ ಪೊಕ್ಕಡಿ ಸಬ್ಸ್ಕ್ರೈಬ್ ಅಂತ ದೀಪೆ ರೆಡಿಗೆ ಪನ್ಪರ ಪನ್ಲೆ. ನನ್ನ ತಂಗಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾಳೆ, ನೀವೆಲ್ಲ ಸಪೋರ್ಟ್ ಮಾಡಿ, ಸ್ವಲ್ಪ ಎನ್ಕರೇಜ್ ಕೊಡಿ ಅವಳಿಗೆ. ಬನ್ನಿ ಪನ್ಪರ ಇತ್ತೆ ಒಯ್ಟುಲ್ಲಾರ ಬಸ್ಸುಟುಲ್ಲಾರ ಟೆಂಪಲ್ದೊಳ ಎಲ್ಲಾರ ಧರ್ಮಸ್ಥಳ ಉಳ್ಳೀರಿಗೆ ಚಾನ್ಸ್ ಮಾರೆ ಸುರುಟು ಬನ್ನಿ ಮಾತು పోయి ಕಾಲಿಂದ ಅಂದೆ ಸುರುಟು ಬನ್ನ ಧರ್ಮಸ್ಥಳ పోయి ಸುಬ್ರಹ್ಮಣ್ಯ పోయి ಅದಕ್ಕ ಸುದ್ದಿ
ಟೆಂಪಲ್ ಉಳ್ಳಾರೆ ಈರು పోతారతే ಬರ್ಸಾತೆ ಮತ್ತೆ పోతారತೀರು ವರ್ಷ ಹೊರ ಪೋಡಿಗೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಅಕ್ಕ ಪುರ ಪೋಯಿ ಧರ್ಮಸ್ಥಳ ಹೋದು ಲೇಗೋಯರ ಕಷ್ಟ ಅಸದೆ ಇರ್ನ ಚಾನ್ಸ್ ಮಾರೆ ವಿಡಿಯೋ ಮತ್ತೆ ದೆಪ್ಪಲಿ ಮಾತ ಬೊಕ್ಕ ತಿಕ್ಕೊಂಡೆ ಒಂಜಿ ಟೆಂಪಲ್ ಪಂಡ ಒಂಜಿ 15 minutes ದ ಫುಲ್ ವಿಡಿಯೋ ದೆಪ್ಪಲಿ ಇರ್ಲ ಐಟ್ ಬರಡು ಆಯ್ ಬೊಕ್ಕ ಇರ್ನ ಉಂಡತೆ ನೀವು ಪ್ರಕೃತಿ ಪಾರ್ಲರ್ದ ಉಂಡತೆ ಚಾನಲ್ ಐಟ್ ಅಪ್ಲೋಡ್ ಮನ್ಪ್ಲೆ ಎಂಚಲ 400+ ಉಲ್ಲೇರತೆ ಸಬ್ಸ್ಕ್ರೈಬರ್ ಐಕ್ಲ ಪಾಡ್ಲೆ ಇತನಿಕಲ್ ಪೋಯಿನ ಮಾತಾ ಉಂಡತೆ ಪ್ಲೇಸ್ಗೆ ಅವೆಲ್ಲ ಮೊಬೈಲ್ ಏತದಿನ ಅಂದಿದ್ದೆ ತೀಪಾರು ಮೊಬೈಲಲ್ಲಿ ಎಷ್ಟು ಸಮಯ ಅಂತ ಇಡ್ಲಿಕ್ಕೆ ಆಗ್ತದೆ ಫೈಲ್ಸ್ ಎಲ್ಲ ಡಿಲೀಟ್ ಆಗಿ ಹೋಗ್ತದೆ ಅದನ್ನು ಯೂಟ್ಯೂಬಿಗೆ ದಿ ಈರು ತೋಜುವರಿ ರಂಚ್ಕೊಲ್ಲಿ ಬೊಕ್ಕದ ಈ ಅಮ್ಮನ ಕಥೆಯಲ್ಲಿ ಲೈವ್ ಸೋಕು ಜೊತೆ ಅದಕ್ಕೆ ನಿಮ್ದೆಲ್ಲ ಫೈಲ್ಸ್ ಎಲ್ಲ ಎಷ್ಟು ಸಮಯ ಅಂತ ಇಡ್ಲಿಕ್ಕೆ ಆಗ್ತದೆ ಮೊಬೈಲಲ್ಲಿ ಅದನ್ನು ಯೂಟ್ಯೂಬಾಗೆ ಅಪ್ಲೋಡ್ ಮಾಡಿದರೆ ಬೇಕಿದ್ರೆ ಪಬ್ಲಿಕ್ ಸಹ ಮಾಡ್ಬೋದು ಇಲ್ಲದ್ರೆ ಪ್ರೈವೇಟಲ್ಲಿ ಸಿಡ್ಬೋದು ಹಾಗೆ ಮಾಡ್ಬೋದು ಚೆಂದ ಮಾಡಿ ವಿಡಿಯೋ ಮಾಡಿ ಇಟ್ಟರೆ ಪುನಃ ಹೋಗಿ ನೀವು ಚಾನಲ್ಗೆ ಹಾಕ್ಬೇಕಂತೇಳಿದರೆ ನಿಮಗೆ ಪುನಃ ಹೋಗಿ ವಿಡಿಯೋ ತೆಗಿಲಿಕ್ಕೆ ಆಗೋದಿಲ್ಲಲ್ಲ ಈಗಲೇ ಸ್ವಲ್ಪ 15 minutes ಎಲ್ಲ ಅಲ್ಲಿ ತೆಗ್ರಿ ಎಲ್ಲ ಅಲ್ಲಿ ನೀವು ಟೆಂಪಲ್ಗೆ ಹೋಗೋದು ಮತ್ತು ಮೀನಿಗೆಲ್ಲ ಆಗ ಇದು ಆಗ್ತಿದ್ರಲ್ಲ ಶೃಂಗೇರಿ ಪೋಯಾರ ಅದೆಲ್ಲ ನೋಡಿ ಮಾಡಿ ಮತ್ತೇನಾದರೂ ಪರ್ಚೇಸ್ ಮಾಡುವಾಗ ಅದನ್ನು ಸಹ ವಿಡಿಯೋ ಮಾಡಿ ಫಿಫ್ಟಿ ಜನ ಉಳ್ಳೇರಿಗೆ 50 ಜನ ಉಳ್ಳೇರಿಗೆ ಅಲ್ಪ 50 ಜನ ಉಳ್ಳೇರಿಗೆ ಶಿಶಿಲೇಶ್ವರ ಧರ್ಮಸ್ಥಳ ಬಂಡಾರಿತ್ತೆ ಇತ್ತೆ ಪೋಂದುಲ್ಲಾರ ಶಿಶಿಲೇಶ್ವರಗೆ ಈ ಕತ್ತಲೆಗೆ ಟೆಂಪಲ್ ಓಪನ್ ಉಂಡಿರಿಗೆ ಪುಣ್ಯ ಮೆಲ್ಲದಿಲೆ ಶಿಶಿಲೇಶ್ವರ ಓಲಿಯವು ಧರ್ಮಸ್ಥಳದ ಅಲ್ಪನೇನೆ ಪಾಡೊಂದುಲ್ಲೇ ಟೈಪ್ ಮಂತೊಂದುಲ್ಲೇ ಟೈಪ್ ಹತ್ತು ಒಂದೊಂಜಿ ಪಾಡೊಂದುಲ್ಲೇ ಬಸ್ಸಿಗೆ ಪೋನ ಮಾಡ್ತದೆ ಹಾಕ್ಲದು ಮತ್ತೆ ಧರ್ಮಸ್ಥಳ ಉಳ್ಳೇ ಇದೆ ಅವಳೆ ಕೈತಲ್ಲ ಉಂಡ ಶಿಶಿಲೇಶ್ವರ ಮಾತೆಲ್ಲ ಕೇಂಡೇರಿದೆ ಇಲ್ಲೋ ಕೇಳಿ ಡಿವೈನ್ ಪಾರ್ಕ್ ಡಿವೈನ್ ಪಾರ್ಕ್ ಉಂಡಿನಿ ಇದು ಮಕ್ಕ ಓಲ್ ಮತ್ತು ಮನಸ್ಸು ಬಂತಾರೆ ಧರ್ಮಸ್ಥಳ ಒನಸ್ ಬಂತಾರೆ ಹೂವಿರ
ಮತ್ತೆ ആവുന്നുണ്ടേ ബസ്സിട്ട് ನಾಲ್ನೂರ 8 ಸಬ್ಸ್ಕ್ರೈಬರ್